ನಮಸ್ತೆ ಸ್ನೇಹಿತರೆ, ಗಾನಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾವಿಲ್ಲದ ಊರಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ ಬುದ್ಧ ಹೇಳಿರೋ ಮಾತು ನಿಮಗೆಲ್ಲ ನೆನಪೇ ಇದೆ. ತನ್ನ ಕಂದನನ್ನು ಬದುಕಿಸಿಕೊಡು ಎಂದು ಒಬ್ಬ ತಾಯಿ ಬುದ್ಧನ ಬಳಿ ಹೋದಾಗ, ನೀನು ಸಾವಿಲ್ಲದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಂದರೆ ನಿನ್ನ ಕಂದನನ್ನು ಬದುಕಿಸಿಕೊಡುತ್ತೇನೆ ಎಂದು ಬುದ್ಧ ಮಹಾಶಯ ಹೇಳಿರ್ತಾನೆ. ಆ ತಾಯಿ ಎಷ್ಟು ಮನೆಗಳನ್ನು ಸುತ್ತಿದ್ರೂ ಕೂಡ ಸಾವೇ ಇಲ್ಲದೆ ಇರೋ ಮನೆ ಆಕೆಗೆ ಸಿಕ್ಕಿರುತ್ತೆ. ಅಷ್ಟರಲ್ಲಿ ಆ ತಾಯಿಗೆ ಅರ್ಥ ಆಗೋ ಹೋಗ್ಬಿಟ್ಟಿರುತ್ತೆ, ಸಾವೇ ಇಲ್ಲದ ಮನೆ ಅನ್ನೋದೇ ಇಲ್ಲ ಅನ್ನೋದು. ಇಷ್ಟು ಕೆಲಸನ ಆಕೆಗೆ ಸುಲಭವಾಗಿ ಸಾವೇ ಇಲ್ಲದೆ ಇರೋ ಮನೆ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಸಿರ್ತಾನೆ. ಪ್ರತಿ ಹುಟ್ಟಿಗೂ ಒಂದು ಸಾವಿದೆ, ಪ್ರತಿ ಆರಂಭಕ್ಕೂ ಅಂತ್ಯ ಇದೆ ಅನ್ನೋದನ್ನ ಆ ಬುದ್ಧ ಮಹಾಶಯ ಸರಳವಾಗಿ ಆ ತಾಯಿಗೆ ಅರ್ಥ ಮಾಡಿಸ್ಬಿಟ್ಟಿರ್ತಾರೆ. ಆದರೆ ಗೆಳೆಯರೇ, ಇಲ್ಲೊಂದು ಊರಿದೆ, ಇಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ. ಇಲ್ಲಿರೋರೆಲ್ಲ ಏನು ಚಿರಂಜೀವಿಗಳ, ಅಥವಾ ಇಲ್ಲೇನಾದರೂ ಯಮಧರ್ಮನ್ಗೆ ಪ್ರವೇಶ ಇಲ್ವಾ? ಹಾಗೇನಾದರೂ ಒಂದು ಊರಿದ್ರೆ ಎಲ್ಲ ಶ್ರೀಮಂತರು ಕೂಡ ಅಲ್ಲೇ ಹೋಗ್ಬಿಟ್ಟು ಪೂರ್ತಿ ಜೀವನ ಅಲ್ಲೇ ಮಾಡಿಬಿಡ್ತಿದ್ರಲ್ಲ ಅನ್ನೋದು. ಆ ಊರು ಯಾವುದಪ್ಪ ಅಂದರೆ ಲಾಂಗಿಯರ್ ಬೈನ್ ಅಂತ. ಆ ವಿಚಿತ್ರವಾದ ಊರು, ಆ ವಿಚಿತ್ರವಾದ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಲಾಂಗಿಯರ್ ಬೈನಲ್ಲಿ 1950ರಿಂದ ಯಾವುದೇ ಸಾವು ಕೂಡ ಸಂಭವಿಸಿಲ್ಲ. ಇದುವರೆಗೂ ಹುಟ್ಟು ಕೂಡ ಸಂಭವಿಸಿಲ್ಲ. ಇಲ್ಲಿ ಯಮಧರ್ಮನಿಗೂ ಪ್ರವೇಶ ಇಲ್ಲ ಅಂತಾರೆ. ಅದರಿಂದ ಇಲ್ಲೆಲ್ಲ ಇರೋರೆಲ್ಲ ಚಿರಂಜೀವಿಗಳ ಏನು ವಿಚಾರ ಅನ್ನೋದನ್ನು ತಿಳಿತಾ ಹೋಗೋಣ. ಸ್ಪ್ಯಾನಿಷ್ ಫ್ಲೂ ಎಂಬುವ ರೋಗ ಪ್ರಪಂಚದ ಪೂರ್ತಿ ಎಲ್ಲ ಬರುತ್ತೆ, ಅದು ಲಾಂಗಿಯರ್ ಬೈನ್ಗೂ ಬರುತ್ತೆ. ಸ್ಪ್ಯಾನಿಷ್ ಫ್ಲೂ ಎಂದು 1918ರಲ್ಲಿ ಲಾಂಗಿಯರ್ ಬೈನಲ್ಲಿ ಕೂಡ ಸಂಭವಿಸುತ್ತದೆ. ಸುಮಾರು 11 ಮಂದಿನ ಈ ಲಾಂಗಿಯರ್ ಬೈನಲ್ಲಿ ಕೂಡ ಮರಣನ ಹೊಂದ್ತಾರೆ. ಇದರಿಂದ ಅವರು ಅಲ್ಲಿ ಮರಣ ಕೂಡ ಮಾಡ್ತಾರೆ. ಅಲ್ಲಿ ದಿನಗಳು ವರ್ಷಗಳು ಎಲ್ಲ ಕಳೆದ್ರು. ಕಾರಣಾಂತರದಿಂದ ಆ ಶವಗಳನ್ನು ಊತಿದ್ದ ಸ್ಥಳದಿಂದ ಅಗೆಬೇಕಾಗಿ ಬಂತು. ಅಲ್ಲಿ ವಿಚಿತ್ರವಾದ ಸಂಭವನೆ ಸಂಭವಿಸುತ್ತೆ. ವರ್ಷಗಳ ಹಿಂದೆ ಉಣಲಾದ ಹೆಣಗಳು ಊತಿಟ್ಟ ಸಮಯದಲ್ಲಿ ಹೆಂಗಿದ್ವೋ ಅದೇ ರೀತಿ ಇರ್ತವೆ, ಕೊಳ್ತಿರೋದಿಲ್ಲ. ಅದನ್ನು ನೋಡಿದವ್ರಿಗೆ ಅಚ್ಚರಿ. ಶವಗಳನ್ನು ಪರಿಶೀಲಿಸೋದಕ್ಕೆ ವೈದ್ಯರಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ವೈದ್ಯರಿಗೆ, ಸಂಶೋಧಕರಿಗೆ ಗಾಬರಿ ಹುಟ್ಟಿಸುವಂಥ ವಿಚಾರ ಗೊತ್ತಾಗುತ್ತೆ. ಆ ಮನುಷ್ಯರಿಗೆ ಕಾರಣ ಆಗಿರೋ ವೈರಾಣು ಕೂಡ ಅವರ ದೇಹದಲ್ಲಿ ಜೀವಂತವಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ತಕ್ಷಣ ಸರ್ಕಾರ ಜಾಗೃತಗೊಳ್ಳುತ್ತದೆ. ಆ ಪ್ರದೇಶದಲ್ಲಿ ಯಾವುದೇ ವ್ಯಕ್ತಿನ ಊತರೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ ಅಂತ, ಯಾವುದೇ ಸಾವು ಅಲ್ಲಿ ಸಂಭವಿಸಬಾರ್ದು ಅನ್ನೋದನ್ನು ಅಲ್ಲಿನ ಸರ್ಕಾರ ಬ್ಯಾನ್ ಮಾಡುತ್ತೆ. ಸಾಯೋರಿದ್ರೆ ಅದನ್ನು ಬೇರೆಯವ್ರ ಜಾಗಕ್ಕೆ ಶಿಫ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಸಾಯೋದಕ್ಕೆ ಬಿಡಬೇಡಿ ಅಂತ, ಯಾವುದೇ ಹೆಣನ ಉಳೋದು ಬೇಡ ಅಂತ ಅಲ್ಲಿನ ಸರ್ಕಾರ ಆದೇಶನೇ ಹೊರಡಿಸ್ಬಿಡುತ್ತೆ. 1950ರಲ್ಲಿ ಇನ್ನು ಮುಂದೆ ಯಾರು ಸಾಯೋ ಹಾಗೂ ಇಲ್ಲ. ಹೊಸ ನಿಯಮನ ಜಾರಿಗೆ ಬಂತು. ಅಕಸ್ಮಾತ್ ಸಾಯಬೇಕು ಅಂತಿದ್ರೆ ಮೇನ್ ಲ್ಯಾಂಡ್ಗೆ ಹೋಗಿ ಸಾಯ್ವಿ ಅಂತ ಅಂತೂ ಸರ್ಕಾರ. ಎಂಥ ಅಗತ್ಯ ಇದು ಇರೋವರೆಗೂ ಮಾತ್ರ ಸರ್ಕಾರಗಳು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದಿಲ್ಲ. ಸಾಯೋವಾಗಲೂ ಕೂಡ ನೆಮ್ಮದಿಯಾಗಿ ಕೊಡಲಿ ಅಂದರೆ ಅಲ್ಲಿನ ಸ್ಥಳೀಯರು ಆಡಳಿತ ಕೂಡ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ. ಅಲ್ಲಿ ಯಾರಾದರೂ ಸಾವಿಗೆ ಹತ್ರ ಆಗ್ತಾ ಇದ್ದಾರೆ ಅಂತ ಅನಿಸಿದರೆ ಅವ್ರನ್ನ ತಕ್ಷಣ ಮೇನ್ ಲ್ಯಾಂಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸಾಯೋದಕ್ಕೆ ಬಿಡೋ ವ್ಯವಸ್ಥೆ ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಗೆಳೆಯರೇ, ಇದರದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಯಾವ ಕಾರಣ, ಅಲ್ಲಿ ಹೆಣಗಳು ಕೊಳಿತಾ ಇದೆಯಾ ಇಲ್ವೋ ಅನ್ನೋ ಕಾರಣನೇ ಅದು ಮೇನ್ ರೀಸನ್ ಇರೋದು. 1950ರಲ್ಲಿ ಅಷ್ಟೇ ಅಲ್ಲೇ ಅಲ್ಲ, 1998ರಲ್ಲೂ ಕೂಡ ಅಲ್ಲಿ ಊತಿದಿರೋ ಹೆಣಗಳನ್ನು ಕೂಡ ಪರೀಕ್ಷೆ ನಡೆಸಲಾಯಿತು. ಆದರೆ 1918ರಲ್ಲಿ ಊತಿಟ್ಟ ಹೆಣಗಳು 1998ರಲ್ಲೂ ಕೂಡ 80
8 ವರ್ಷಗಳಾದರೂ ಕೂಡ ಅಲ್ಲಿ ಹೆಣಗಳು ಕೊಳೆಯದೇ ಇರೋ ಪರಿಸ್ಥಿತಿ ಕಂಡು ಬಂದಿದೆ. ಅವತ್ತಿರೋ ವೈರಾಣು ಇನ್ನೂ ಪತ್ತೆಯಾಗಿದೆ ಅವ್ರ ದೇಹದಲ್ಲಿ. ಇನ್ನು ಮುಂದೆ ಕೂಡ ಅಲ್ಲಿ ಹೆಣಗಳನ್ನು ಉಣ್ಬಾರ್ದು ಅನ್ನೋ ಕಠಿಣ ನಿರ್ಧಾರನ ಸರ್ಕಾರ ಮತ್ತೆ ಕಠಿಣ ನಿರ್ಧಾರ ತೆಗೆದುಕೊಂಡು ಮುಂದುವರಿಸ್ಕೊಂಡು ಬಂದಿದೆ. ಅಲ್ಲಿ ಹೆಣಗಳು ಯಾಕೆ ಮಣ್ಣಲ್ಲಿ ಕೊಳಿತಲೇ ಹಾಗೇ ಇದೆ ಅಂದರೆ, ಇದು ಉತ್ತರ ಧ್ರುವಕ್ಕೆ ತುಂಬ ಹತ್ತಿರವಾಗಿದೆ. ಇದು ಶೀತಲ ವಾತಾವರಣನ ಹೊಂದ್ಕೊಂಡಿದೆ. ಇದು ಸಾಮಾನ್ಯ ಉಷ್ಣಾಂಶ -ಅಲ್ಲಿರುತ್ತೆ. ಹಬ್ಬಬ್ಬ ಅಂದರೆ -4 ಡಿಗ್ರಿಗೆ ಏರಿಕೆ ಆಗ್ಬೋದು. ಇದುವರೆಗೂ ಲಾಂಗಿಯರ್ಬೈನಲ್ಲಿ ದಾಖಲಾದ ತಾಪಮಾನ ಅಂದರೆ 22 ಸೆಲ್ಸಿಯಸ್. ಅತಿ ಕಡಿಮೆ ಅಂದರೆ -46 ಡಿಗ್ರಿ ಸೆಲ್ಸಿಯಸ್. ಅತ್ಯಂತ ಕಡಿಮೆ ತಾಪಮಾನ ಇರೋದ್ರಿಂದ ಇಲ್ಲಿನ ಮಣ್ಣಿಗೆ ಪರ್ಮಾಫಾಸ್ಟ್ ಎಂಬ ಗುಣ ಇರೋದ್ರಿಂದ, ಪರ್ಮಾಫಾಸ್ಟ್ ಗುಣ ಅಂದರೆ ಪರ್ಮನೆಂಟ್ಲಿ ಮಣ್ಣಲ್ಲಿ ಇರುವ ಒಳಪದರ ಸದಾ ಶೀತಲವಾಗಿರುತ್ತೆ. ಅಲ್ಲಿನ ಶವಗಳು ಯಾವತ್ತೂ ಕೂಡ ಕೊಳೆಯೋದಿಲ್ಲ. ಶೈತ್ಯಾಗಾರಗಳಲ್ಲೆಲ್ಲ ನಿಮಗೆ ಗೊತ್ತೇ ಇದೆಯಲ್ಲ, ಹೆಣ ಕೊಳಿದೇ ಇರೋದಕ್ಕೋಸ್ಕರ ಇಡೋದು. ಈ ಮಣ್ಣಲ್ಲಿ ಅದು ನೈಸರ್ಗಿಕವಾಗಿ ಈ ಮಣ್ಣಲ್ಲಿ ಬಂದುಬಿಟ್ಟಿದೆ. ಅದರಿಂದ ಇದರಲ್ಲಿ ಯಾರೇ ಸತ್ತು ಮಣ್ಣು ಮಾಡಿದರೂ ಕೂಡ ಅಲ್ಲಿ ಹೆಣಗಳು ಕೊಳೆಯೋದಿಲ್ಲ. ಆದ್ದರಿಂದ 1918 ಅಲ್ಲಿ ಉಣಿರೋ ಶವಗಳನ್ನು ಸ್ಪ್ಯಾನಿಷ್ ಫ್ಲೂ ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡಲು ಬಳಕೆ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ಇಲ್ಲಿ ಸಾಯೋದಕ್ಕೇನೋ ರಿಸ್ಟ್ರಿಕ್ಷನ್ ಇದೆಯಪ್ಪ ಸರಿ, ಆದರೆ ಇಲ್ಲಿ ಹುಟ್ಟೋದಕ್ಕೂ ರಿಸ್ಟ್ರಿಕ್ಷನ್ನ. ಇಲ್ಲಿ ಹೆರಿಗೆ ಸಮಯದಲ್ಲಿ ಏನಾದರೂ ತೊಂದರೆ ಆಗಿ ಸಾವು ಸಂಭವಿಸುತ್ತೇನೋ ಅನ್ನೋ ಉದ್ದೇಶದಿಂದ ಇಲ್ಲಿ ಹೆರಿಗೆ ಮಾಡಿಸೋದಿಲ್ಲ. ಇಲ್ಲಿ ಆಸ್ಪತ್ರೆಗಳು ಕೂಡ ಹೆರಿಗೆ ಆಸ್ಪತ್ರೆಗಳು ಯಾವುದೂ ಕೂಡ ಇರೋದಿಲ್ಲ. ಅದು ಏನಾದರೂ ಹೆರಿಗೆ ಸಂದರ್ಭದಲ್ಲಿ ಮಹಿಳೆ ಅಥವಾ ಮಗು ಸಾವನ್ನಪ್ಪಿಟ್ರೆ ಅಲ್ಲಿ ಸಮಸ್ಯೆ ಉಂಟಾಗ್ಬಿಡುತ್ತಲ್ಲ ಅನ್ನೋ ಉದ್ದೇಶದಿಂದ ಹೆರಿಗೆ ಕೂಡ ಮಾಡಬೇಡಿ ಅಂತಿದೆ ಸರ್ಕಾರ. ಇದು ಹೇಗೆ ಅಂದರೆ, ನಮ್ಮ ಮನೆಯಲ್ಲಿ ಹುಟ್ಟು ಮತ್ತು ಸಾವು ಆಗಬಾರ್ದು. ಅಕಸ್ಮಾತ್ ಆಗೋದೇನೇನಾದ್ರು ಇದ್ದರೆ ಪಕ್ಕದ ಮನೆಯಲ್ಲೇ ಆಗಲಿ, ನಮ್ಮ ಮನೆಯವರು ಕೂಡ. ಹಾಗಾಗಿ ಇಲ್ಲಿ ಯಾವುದೇ ಹೆರಿಗೆ ಆಸ್ಪತ್ರೆಗಳಿಲ್ಲ. ಹೆರಿಗೆ ಸಮೀಪದಲ್ಲಿ ಮೇನ್ಲ್ಯಾಂಡ್ಗೆ ಅಂದರೆ ನಾರ್ವೆಗೆ ಮುಖ್ಯ ಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಈ ನಿರ್ಧಾರ ತೆಗೆದುಕೊಳ್ಳೋಕೆ ಮುಖ್ಯ ಕಾರಣ ಸಾವಿನ ಭಯನೇ ಇರೋದು. ಈ ನಾನಾ ಭಾಗಗಳಿಂದ ಈ ಜಾಗ ಪ್ರವಾಸಿಗರನ್ನ ಸೆಳ್ಕೊತಾ ಇದೆ. ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲಿನ ಸಾಲ್ಬರ್ಡ್ ವಿಶ್ವವಿದ್ಯಾಲಯ ಇದೆ, ಅಲ್ಲಿ PhD ಕೂಡ ಮಾಡೋದಕ್ಕೆ ಬಂದರು. ಮಣ್ಣು ಸಂಶೋಧನೆ ಕೂಡ ಮಾಡ್ತಾ ಇದ್ದಾರೆ. ಈ ನಾನಾ ಕಾರಣಗಳಿಂದ ಇಲ್ಲಿಗೆ ಪ್ರವಾಸಿಗರು ಜನ ಬರೋದು ಹೆಚ್ಚಾಗ್ತಾ ಇದೆ. ಇಲ್ಲಿನ ಪ್ರವಾಸೋದ್ಯಮ ಮೈನಿಂಗ್ನ ಮೀರಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ. 51 ದೇಶಗಳಿಗೆ ಸೇರಿದ ಅಧಿಕ ಮಂದಿ, 2000ಕ್ಕೂ ಹೆಚ್ಚು ಅಧಿಕ ಮಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು ಇಲ್ಲಿನ ಶಾಶ್ವತ ನಿವಾಸಿಗಳೆಲ್ಲ. ಇಲ್ಲಿ ಈ ದ್ವೀಪಕ್ಕೆ ಹೋಗೋದಕ್ಕೆ, ಕೆಲಸ ಮಾಡೋದಕ್ಕೆ ವೀಸಾ ಏನು ಬೇಕಾಗಿಲ್ಲ. ಮನಸ್ಸಿಗೆ ಬಂದಷ್ಟು ದಿನ ಇಲ್ಲಿರ್ಬೋದು. ಹಾಗಂತ ಪರ್ಮನೆಂಟ್ ಆಗಿ ಇಲ್ಲಿ ಹೇಳ್ಕೊಳೋ ಆಗಿಲ್ಲ. ಇಲ್ಲಿನ ಹಿಮ ಕರಡಿಗಳ ನಾಡು, ಇಲ್ಲಿನ ಅವರದೇ ಪಾರಿಪತ್ಯ, ಇಲ್ಲಿನ ಯಾವಾಗಿನಂದರಲ್ಲಿ ಪ್ರತ್ಯಕ್ಷ ಆಗ್ತಾ ಇರುವೆ ಹಿಮ ಕರಡಿಗಳು ಇಲ್ಲಿ. ಹಾಗಾಗಿ ಮನೆಯಿಂದ ಹೊರಗೆ ಬರುವಾಗ ಗನ್ ಇಟ್ಕೊಂಡೇ ಓಡಾಡೋದು ಅನಿವಾರ್ಯ. ಗನ್ ಇಟ್ಕೊಳೋದಕ್ಕೆ ಇಲ್ಲೇನು ಪರ್ಮಿಷನ್ ಬೇಕಾಗಿಲ್ಲ. ಇಲ್ಲಿನ ಸರ್ಕಾರ ಏನು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಗನ್ ಇಟ್ಕೊಂಡೇ ಓಡಾಡ್ಬೋದು ಈ ಜಾಗದಲ್ಲಿ, ಬಂದೂಕಿನ ಸಮೇತ. ಹಾಗಾಗಿ ಇಲ್ಲಿನ ಜನ ಓಡಾಡ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ 4 ತಿಂಗಳಿಗೊಮ್ಮೆ ಹಗಲ ಆಗುತ್ತೆ, 4 ತಿಂಗಳಿಗೊಮ್ಮೆ ರಾತ್ರಿ ಆಗುತ್ತೆ. ಅಂದರೆ ಸತತವಾಗಿ 4 ತಿಂಗಳು ಸೂರ್ಯನ ಬೆಳಕಿರುತ್ತೆ. ಹಾಗೆ ಮುಂದಿನ 4 ತಿಂಗಳು ಕಾಲ ಈ ಪ್ರದೇಶದಲ್ಲಿ ನಿರಂತರ ಕತ್ತಲಿನಲ್ಲಿರುತ್ತೆ. ಇಲ್ಲಿನ ತಾಪಮಾನ ಕೂಡ ತುಂಬ ಕನಿಷ್ಠ ಮಟ್ಟದಲ್ಲಿರುತ್ತೆ. ಹೀಗಾಗಿ ಇಂಥ ಸ್ಥಳದಲ್ಲಿ ಬದುಕೋದು ಕೂಡ ಒಂದು ಚಾಲೆಂಜಿಂಗ್ ಪರಿಸ್ಥಿತಿ ಆಗಿರುತ್ತೆ. ಮದ್ಯ ಸೇವನೆ ಎಲ್ಲಿ ಕೂಡ ಇಲ್ಲಿ ನಿರ್ಬಂಧನೇ ಇರುತ್ತೆ. ತಿಂಗಳಿಗಿಷ್ಟೇ
ಮದ್ಯ ಸೇವನೆ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ ಕೂಡ ಇದೆ. ಈ ಮದ್ಯ ಸೇವನೆಯಿಂದ ಮದ್ಯ ಸೇವನೆಯಿಂದ ಅಲ್ಲಿ ಸಾವುಗಳಾಗಬಾರ್ದು ಅನ್ನೋದು ಕೂಡ ಇಲ್ಲಿ ರಿಸ್ಟ್ರಿಕ್ಷನ್ ಇದೆ. ಈ ಲಾಂಗ್ ಇಯರ್ ಬೈನ್ ಕೂಡ ಈ ಪುಟ್ಟ ದ್ವೀಪ ಯಾವುದೇ ಸಾವು ನಮ್ಮ ಇದರಲ್ಲಿ ಆಗಬಾರ್ದು ಅಂತ ಬಯಸ್ತಾ ಇದೆ. ಯಾವುದೇ ಶವಗಳನ್ನು ಉಣ್ಬಾರ್ದು ಅನ್ನೋದು ಇಲ್ಲಿನ ಪರಿಸ್ಥಿತಿ. ಅದಕ್ಕೋಸ್ಕರ ಇಲ್ಲಿನ ಹುಟ್ಟು ಸಾವು ಎರಡಕ್ಕೂ ನಿಬಂಧನೆಗಳನ್ನು ಹೇರಲಾಗಿದೆ. ಅದು ಏನಾದರೂ ಆದರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅದೇ ರೀತಿ ಹೆಣಗಳನ್ನು ಸುಡ್ಬೋದಲ್ಲ, ಆದರೆ ಇಲ್ಲಿ ಧಾರ್ಮಿಕ ನಂಬಿಕೆ ಅನ್ನೋದು ಇದೆಯಲ್ಲ ಸ್ನೇಹಿತರೆ, ಸತ್ತವರನ್ನ ಇಲ್ಲಿ ಶವ ಪೆಟ್ಟಿಗೆನಲ್ಲಿ ಇಡಬೇಕು ಅನ್ನೋದು ಇದೆ. ಇಲ್ಲಿ ಸುಡೋದಕ್ಕೆ ಅವರ ಧರ್ಮ ಅನ್ನೋದು ಒಪ್ಪಲ್ಲ. ಅದಕ್ಕೋಸ್ಕರ ಸಾವೇ ಇಲ್ಲದ ನಗರ ಅಂತ ಅನ್ನಿಸ್ಕೊಂಡಿರುವ ಕುತೂಹಲಕಾರಿ ಮಾಹಿತಿ ಇದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮುಂದೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಇದೇನಾದರೂ ಇನ್ಫಾರ್ಮೇಷನ್ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ. ನಮಸ್ತೆ.